ನಾನು ಡೀಟೇಲ್ ಆಗಿ ಸ್ಟಡಿ ಮಾಡಿ ನಾನು ನಿರ್ದಾಕ್ಷಿಣ್ಯವಾದ ಕ್ರಮಗಳನ್ನು ತೆಗೆದುಕೊಳ್ಳಿಕ್ಕೆ ಅರ್ಥ ಆಯ್ತಾ. ಯಾರಿಂದನೇ ತಪ್ಪಾಗಿರ್ಬೋದು, ನಿಮಗೆ ಗೊತ್ತಿದೆ ಯಾರಿಂದ ತಪ್ಪಾಗಿದೆ, ಯಾರಿಂದ ಏನಾಗಿದೆ ಅಂತ ಗೊತ್ತಿದೆ. ಅದನ್ನ ನಾನು ಯಾವುದೇ ಮುಲಾಜಿಲ್ದೇನೆ ಅದಕ್ಕೆ ಕ್ರಮ ತೆಗೆದುಕೊಳ್ತೇನೆ, ಆಕ್ಷನ್ ತೆಗೆದುಕೊಳ್ತೇನೆ. ಲಂಚ ತಗೊಂಡು ನಮಗೆ ನೋವಿದೆ ಸ್ವಾಮಿ, ನಮಗೆ ನೋವಿದೆ. ನೀವು ಒಂದು ಕಂಪ್ಲೇಂಟ್ ಕೊಟ್ಟದನ್ನು ತಗೊಳ್ಳಿಕ್ಕಾಗಿಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ ಮನೆಯವರು. ಅಲ್ಲ, ಇವರಿಗೂ ಎಲ್ಲ ಗೊತ್ತುಂಟು. ಇವರಿಗೆ ನಂಬರ್ ನಮಗೊಂದು ಹೆಣ ತೋರಿಸಿಲ್ಲ, 5 ದಿವಸದಿಂದ ಆಯ್ತು. ಏನಾಗಿದೆ ಎಂತ ಮಾಡಬೇಕು ನಾವು? ಇನ್ನು ದಾರಿ ನಡೆದಿದೆ, ಇಲ್ಲಿ ದಾರಿ ನಡೆಯುವುದಕ್ಕೆ ಬಾಬದವರು, ಇನ್ನು ಬಾಬದವರು ಬದುಕಲಿಕ್ಕೆ ಈ ಭೂಮಿ ಮೇಲೆ. ಇವರು ನಮ್ಮ ಬಾಬದವರನ್ನು ಎದುರಿಸಿ ದೇಶನಿಗೆ ಹೋದಾಗ ಇನ್ನವನೇ ತಪ್ಪಗಾರ ಅಂತ ಹೇಳಿ ಎದುರಿಸಿ ಬದರಿಸಿ ನಮ್ಮವರನ್ನು ಸುಮ್ಮನೆ ಕುತ್ಕೊಳಿಸುವ ಹಾಗೆ ಮಾಡುವಂತದ್ದು. ಲಂಚ ತಗೊಂಡು ಪೊಲೀಸರಿಗೆ ನಾವು ಅತಿಯಾದ ಗೌರವವನ್ನು ಕೊಡ್ತೇವೆ. ನಾವು ಯಾವತ್ತಿದ್ದು ಅದು ನಮ್ಮನ್ನೇ ಬೆದರಿಸಿ ಕೆಲಸ ಮಾಡಬೇಕು. ತೊಂದರೆ ಆಗಿದೆ ಅದನ್ನೆಲ್ಲ ನಾನು ಡೀಟೇಲ್ ಆಗಿ ಸ್ಟಡಿ ಮಾಡಿ ನಾನು ನಿರ್ದಾಕ್ಷಿಣ್ಯವಾದ ಕ್ರಮಗಳನ್ನು ತೆಗೆದುಕೊಳ್ಳಿಕ್ಕೆ ಅರ್ಥ ಆಯ್ತಾ. ಯಾರಿಂದನೇ ತಪ್ಪಾಗಿರ್ಬೋದು, ನಿಮಗೆ ಗೊತ್ತಿದೆ ಯಾರಿಂದ ತಪ್ಪಾಗಿದೆ, ಯಾರಿಂದ ಏನಾಗಿದೆ ಅಂತ ಗೊತ್ತಿದೆ. ಅದನ್ನ ನಾನು ಯಾವುದೇ ಮುಲಾಜಿಲ್ದೇನೆ ಅದಕ್ಕೆ ಕ್ರಮ ತೆಗೆದುಕೊಳ್ತೇನೆ, ಆಕ್ಷನ್ ತೆಗೆದುಕೊಳ್ತೇನೆ. ಪ್ರಕಾರ ನಾವು ಈ ಕೇಸ್ನ ತೆಗೆದುಕೊಂಡೋಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡೋಕೆ ಅಂತ ನಾನು ಮಾತಾಡ್ತೀನಿ. ನೀವೆಲ್ಲ ನಮ್ಮ ಮೇಲೆ ವಿಶ್ವಾಸ ಇರಲಿ, ಭರವಸೆ ಬಿಡಬಾರ